ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ ಒಬ್ಬ ವಿಶೇಷ ಪ್ರತಿಭೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತನ್ನ ಛಾಪನ್ನು ಮೂಡಿಸ್ತಾ ಇರುವಂತಹ ಒಬ್ಬ ಪ್ರತಿಭೆ. ಅಷ್ಟೇ ಅಲ್ಲದೆ ಹಲವಾರು ಅಭಿಮಾನಿಗಳನ್ನು ತನ್ನ ಡ್ಯಾನ್ಸ್ ಅಷ್ಟೇ ಅಲ್ಲದೆ ಮ್ಯೂಸಿಕ್ ತಾನೇ ಹಾಡಿ ಅಥವಾ ತನ್ನ ನೃತ್ಯ ಪ್ರದರ್ಶನದ ಮೂಲಕ ಹಲವಾರು ಜನರ ಮನಸ್ಸನ್ನು ಕದ್ದಂತಹ ಒಬ್ಬ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಶೈಲಜಾ ಕಾರ್ಕಳ, ಇವರು ವೈರಲ್ ಸ್ಟಾರ್ ಅಂತಲೇ ಫೇಮಸ್ ಆಗಿರುವಂತಹವರು. ಸೊ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ. ಸೊ ಇವರನ್ನು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಶೈಲಜಾ ಕಾರ್ಕಳ ಅವರೇ. ಸೊ ನೀವೊಬ್ಬರು ಹೆಸರಾಂತ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತಲೇ ಗುರುತಿಸಿಕೊಂಡಿರುವಂತವರು, ಹಲವಾರು ಅಭಿಮಾನಿಗಳನ್ನು ಹೊಂದಿದ್ದೀರಿ. ಹೇಗೆ ಈ ಒಂದು ಜರ್ನಿ ಸ್ಟಾರ್ಟ್ ಆಯಿತು? ಸೋಷಿಯಲ್ ಮೀಡಿಯಾ ಎನ್ನುವಂಥದ್ದು ಹೆಚ್ಚಿನವರು ಯೂಸ್ ಮಾಡ್ತಾರೆ, ಕೆಲವರು ನೀವೊಂದು ಇಂಟೀರಿಯರ್ ಪ್ಲೇಸ್ ಇಂದ ಬಂದವರು ಅಂಥವರು. ಹೇಗೆ ನೀವು ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಪಾದಾರ್ಪಣೆಯನ್ನು ಮಾಡಿದ್ರಿ? ನನ್ನ ಹೆಸರಂತೂ ಶೈಲಜಾ ರಾಮಯ್ಯ ಕಾರ್ಕಳ. ನಾನು ಹುಟ್ಟಿ ಬೆಳೆದದ್ದು ನಿಟ್ಟೆ. ನನಗೆ ಸಣ್ಣದಿಂದಲೂ ತುಂಬ ಡ್ಯಾನ್ಸ್, ಆಮೇಲೆ ಸಾಂಗ್ ಹೇಳುವಂಥದ್ದು, ಆಮೇಲೆ ಒಳ್ಳೆ ರೀತಿಯಲ್ಲಿ ಡ್ರಾಮಾ ಮಾಡುವಂಥದ್ದು ಇಂಟ್ರೆಸ್ಟ್ ತುಂಬ ಇತ್ತು. ಸೊ ಸ್ಕೂಲಲ್ಲಿ ಸಹ ಎಲ್ಲರೂ ಈ ರೀತಿ ಹೇಳ್ತಿದ್ದಾರೆ, ಅಂದರೆ ಟೀಚರ್ಸ್ ಎಲ್ಲ ಇವರಿಗೆ ನನಗೇನೆ ಫಸ್ಟ್ ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಒಂದರ ನಂತರ ಸ್ವಾಗತ ಡ್ಯಾನ್ಸಿಗಂತೂ ನಾನೇ ಫಸ್ಟ್ ಇರ್ತಿದ್ದೆ. ಆಮೇಲೆ ಮತ್ತೆ ಪುನಃ ಡ್ರಾಮಾದಲ್ಲಿ ಹೀಗೆಲ್ಲ ಪಾರ್ಟ್ ಮಾಡ್ತಾ ಬರ್ತಿದ್ದೆ. ಆದರೆ ನನಗೆ ಮತ್ತೆ ಪುನಃ ಎಷ್ಟು ಇಂಟ್ರೆಸ್ಟ್ ಅಂತಂದರೆ, ಸಣ್ಣದಿಂದಲೂ ಸಹ ಈ ಕಲೆಯನ್ನು ನಾನು ತುಂಬ ಪ್ರೀತಿಸ್ತಿದ್ದೆ. ಮನೆಗೆ ಹೋಗುವಾಗಲೂ ಸಹ ದಾರಿ ಮಧ್ಯದಲ್ಲಿ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಗೋದು. ಅಲ್ಲೇ ನಾನು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಿದ್ದೆ. ಆಗಲೇ ಒಬ್ಬ ಫ್ರೆಂಡ್ ನನಗೆ ಹೇಳಿದರು, ಶೈಲು ನೀವು ಇಷ್ಟು ಚಂದ ಡ್ಯಾನ್ಸ್ ಮಾಡ್ತೀರಾ ಅಥವಾ ಇಷ್ಟು ಒಳ್ಳೆಯದು ಪ್ರಕೃತಿ ಸೌಂದರ್ಯವನ್ನು ನೋಡು ನೀವು ಪ್ರೀತಿಸ್ತೀರಿ, ಅಂದಮೇಲೆ ನೀವು ಒಂದು ಚಾನ್ಸನ್ನು ಯಾಕೆ ಪಡಿಬಾರ್ದು ಅಂತ. ಆದರೆ ಆಗ ನಾವು ಎಜುಕೇಷನ್ ಬಗ್ಗೆನೇ ಇಂಪಾರ್ಟೆಂಟ್ ಕೊಡ್ತೇವೆ. ಆಮೇಲೆ ನಾವು ಒಂದು ಜವಾಬ್ದಾರಿ ತಗೊಳ್ಳೇಬೇಕಾಗ್ತದೆ. ಸೊ ಮದುವೆ ಆಯಿತು, ಮಕ್ಕಳಾಯಿತು, 2 ಮಕ್ಕಳು ಇದ್ದಾರೆ, ಬಾಯ್ಸ್. ನನಗೆ ರೆಸಿಡೆನ್ಷಿಯಲ್ ಸ್ಕೂಲ್ ವಿದ್ಯಾಶಾಲೆಯಲ್ಲಿ ಕಲಿತಾ ಇದ್ದಾರೆ ಮಕ್ಕಳು. ಆದರೂ ನಾನು ಬಿಡಲಿಲ್ಲ ನನ್ನ ಕಲೆಯನ್ನು. ಅಂದರೆ ನನಗೆ ಸಪೋರ್ಟ್ ಅಂತೂ ಅವಕಾಶ ಬೇಕೇ ಇತ್ತು. ತುಂಬ ದಿವಸದಿಂದ ನಾನು ಅಂದ್ಕೊಳ್ತಾ ಇದ್ದೆ. ಅದು ಸಹ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿನೂ ಸಹ ನಾನು ಮಕ್ಕಳ ಜೊತೆಗೆ ಪ್ರೀತಿಯಿಂದ ಅವರ ಜೊತೆಗೆ ಡ್ಯಾನ್ಸ್ ಮಾಡೋದಾಗಲಿ, ಅವರ ಪ್ರೀತಿಯನ್ನು ಗಳಿಸುವುದಾಗಲಿ ತುಂಬ ಮಾಡ್ತಿದ್ದೆ. ಹೀಗೆ ನಾನು ಕ್ಲಾಸ್ ಎಲ್ಲ ಮುಗಿದ ಮೇಲೆ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ಹೇಳಿ ಅವರನ್ನು ಒಟ್ಟು ಕೂಡಿಸಿ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಆಗ ಮೇಡಮ್ CC ಕ್ಯಾಮರಾದಲ್ಲಿ ನೋಡಿ ಸಹ ಹೇಳ್ತಿದ್ದೆ, ಶೈಲಜಾ ಸೂಪರ್ ಸೂಪರ್, ಥ್ಯಾಂಕ್ ಯು, ಮಕ್ಕಳನ್ನು ಈ ರೀತಿ ಒಂದು ಇಂಟ್ರೆಸ್ಟ್ ತಗೊಂಡು ನೀವು ಮಾಡ್ತಾ ಇದ್ದೀರಲ್ಲ, ತುಂಬ ಖುಷಿ ಆಯಿತು ಅಂತ. ಆದರೂ ನಾನು ನನ್ನ ಕಲೆಯನ್ನು ಬಿಡಲೇ ಇಲ್ಲ. ಆದರೆ ಹೀಗೆ ನನ್ನ ಒಂದು ಜೀವನ ಸ್ಟಾರ್ಟ್ ಆಯಿತು, ಜರ್ನಿ. ಆಮೇಲೆ ನಾನು ಅಲ್ಲಿ ಪೇರೆಂಟ್ಸ್ ಒಬ್ಬರ ಮೂಲಕ ವಾಯ್ಸ್ ಆಫ್ ಆರಾಧನಾ ಪದ್ಮಶ್ರೀ ಮೇಡಮ್ನ ಒಂದು ನಂಬರ್ ನನಗೆ ಸಿಕ್ಕಿತ್ತು. ಅದರಲ್ಲಿ ಏನಿತ್ತು ಅಂತಂದರೆ ಟ್ಯಾಲೆಂಟ್. ಸೊ 3 ವರ್ಷದಿಂದ ಹಿಡಿದು 100 ವರ್ಷದವರೆಗೂ ಸಹ ಟ್ಯಾಲೆಂಟ್, ತಮ್ಮ ಪ್ರತಿಭೆಯನ್ನು ಕೊಡ್ಬೋದು, ತೋರಿಸ್ಬೋದು. ಸೊ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ನನ್ನ ಒಂದು ಮುದುಡಿ ಹೋದಂತಹ ಒಂದು ಏನು ಕಲೆ ಉಂಟು ನೋಡಿ, ಹಾಗಾದರೆ ಕೊಡ್ಬೋದಲ್ವ, ನಾನು ಯಾಕೆ ಪ್ರಯತ್ನ ಮಾಡಬಾರ್ದು, ಇನ್ನಾದರೂ ಮಾಡ್ಬೋದಲ್ಲ ಅಂತ ನಾನು ನನ್ನಷ್ಟಕ್ಕೆ ನಾನು ಸಂಕಲ್ಪ ಮಾಡಿ ಸೊ ಹಸ್ಬೆಂಡಿಗೆ ಕೇಳಿದೆ. ಅವರು ಹೇಳಿದರು, ಸರಿ ನಾನಂತೂ ಸಂಪೂರ್ಣ ನಿನಗೆ ಸಪೋರ್ಟ್ ಇದ್ದೀನಿ ಅಂತ ತುಂಬ ಪ್ರೀತಿಯಿಂದ ಅವರು ಒಪ್ಕೊಂಡ್ರು. ಸೊ ನಾನು ಫಸ್ಟ್ ವಿಡಿಯೋವನ್ನು ಹಾಕಿದೆ. ನನ್ನ ನವಿಲೆ ಸಾಂಗ್ ಡ್ಯಾನ್ಸನ್ನು ತುಂಬ ಚೆಂದವಾಗಿ, ನನಗೆ ಅದು ತುಂಬ ಇಷ್ಟ, ಆ ಡ್ಯಾನ್ಸನ್ನು ಮಾಡಿದೆ. ಸೊ ಎಲ್ಲರ ಅಭಿಪ್ರಾಯ ಒಳ್ಳೆ ರೀತಿಯಲ್ಲಿ ಇತ್ತು, ಒಳ್ಳೆ ಸಪೋರ್ಟ್ ಸಿಕ್ಕಿತು. ಹಾಗೆ ಮಾತಿನ ಬಗ್ಗೆ ಈ ರೀತಿ ಸಾಂಗ್ಗಳನ್ನು ಹೇಳಿದೆ, ಮಾತಿನ ಬಗ್ಗೆ ವಿಡಿಯೋಗಳನ್ನು ಮಾಡಿದೆ. ಜನರ ಅಭಿಪ್ರಾಯ ತುಂಬ ಖುಷಿ ಆಯಿತು. ಹೀಗೆ ಮಾಡ್ತಾ ಹೋದಾಗ ಒಂದು ಸಲ ನಾನಂದರೆ ಇದನ್ನು ಎಲ್ಲಿ ಸಹ ಹೋಗಿ ಕಲ್ತಿಲ್ಲ, ನಾನೇ ಸ್ವಂತವಾಗಿ ಹಾಗೆ ಒಂದು
ನವಿಲಿ ಸಾಂಗ್ ಹೇಳುವಾಗ ಸ್ವಲ್ಪ ಲಯ ತಾಳದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆನೆ. ಯಾಕೆಂತಂದ್ರೆ ಯಾವುದೇ ಒಂದು ಪ್ರತಿಭೆಯಾಗ್ಲಿ ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಅದು ಪರಿಪೂರ್ಣ ಆಗುದೇ ಇಲ್ಲ, ಖಂಡಿತ. ನಾನದು ಸಾಂಗ್ ಹೇಳುವಾಗ ಸ್ವಲ್ಪ ರಾಗ ತಾಳದಲ್ಲಿ ಕಡಿಮೆ ಆಯ್ತು. ಸೊ ಹಾಗೆ ಅದನ್ನು ಅಭಿಮಾನಿಗಳು ಒಂದ್ ಸ್ವಲ್ಪ ಟ್ರೋಲ್ ಮಾಡಿದ್ರು. ಹಾಗಾಗಿ ತುಂಬಾ ಜನರಿಗೆ ನಾನು ಶೈಲಜಾ ಕಾರ್ಕಳ ಅಂತ ಹೆಸರು ಫೇಮಸ್ ಆಯ್ತು. ಸೊ ಅವರಿಗೆ ನಾನು ತುಂಬಾ ಅಭಿನಂದನೆ ಹೇಳ್ತೇನೆ. ಯಾಕೆಂದ್ರೆ ಅವರಿಂದ ಮತ್ತೆ ಪುನಃ ಮೇಲೆ ಬಂದೆ. ಆದ್ರೆ ಕೆಲವರು ನನಗೆ ಅಯ್ಯೋ ನಿನ್ನ ಸಾಂಗ್ ಟ್ರೋಲ್ ಆಗ್ತಾ ಇದೆ, ನೀನ್ ಯಾಕೆ ಟೆನ್ಷನ್ ಮಾಡ್ತಾ ಇಲ್ಲ ಅಂತ ಈ ರೀತಿಯ ನನಗೆ ಬ್ಯಾಡ್ಸ್ ಕಮೆಂಟ್ಸ್ ಗಳನ್ನ ಹೇಳಿದ್ರು ತುಂಬಾ ಜನ. ಆದ್ರೆ ನಾನಂದ್ರೆ ಹೆದರ್ಲಿಲ್ಲ, ಯಾಕೆಂದ್ರೆ ನಾನು ಮಾಡಿದ್ದು ಸತ್ಯ. ಏರುಪೇರು ಸಹಜ, ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ. ಆದ್ರೆ ಅದನ್ನ ಮೆಟ್ಟಿ ನಿಲ್ಬೇಕು ನಾವು, ಖಂಡಿತ. ಈಗ ನೋಡಿ, ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಸಣ್ಣ ನಿಮ್ಗೆ ಉದಾಹರಣೆ ಕೊಡ್ತೀನಿ. ನಮ್ಗೆ ಸಾರಿಗೆ ಡ್ರೆಸ್ಸಿಗೆ ಗಲೀಜು ತಾಗ್ತದೆ, ಕಾರು ಹೋಗುವಾಗ ರಾಚಿ ಹೋಗ್ತದೆ ಕೆಸರು. ಆದ್ರೆ ನಾವು ಅಲ್ಲಿ ನಿಲ್ಲುವುದಿಲ್ಲ ಅಲ್ವಾ ಮೇಡಮ್? ನಾವು ಏನ್ ಮಾಡ್ತೀವಿ, ಅದನ್ನು ಕ್ಲೀನ್ ಮಾಡಿ ಪುನಃ ನಾವು ಮುಂದೆ ಹೋಗ್ತೇವೆ. ಆಗ ನೋಡಿ ಇನ್ನೊಬ್ಬರಿಗೆ ನಾವು ಚಂದ ಕಾಣ್ತೇವೆ, ತಾಗಿತಾ ಅಂತ ಕೇಳ್ತಾರೆ, ಸ್ವಲ್ಪ ಸಪೋರ್ಟಿಗೆ ಹೆಲ್ಪ್ ಮಾಡ್ತಾರೆ. ಆದ್ರೆ ಪೂರ್ಣ ಕ್ಲೀನ್ ಅಂತೂ ನಾವೇ ಮಾಡ್ಬೇಕು, ಅದು ಬೇರೆಯವರು ಸಾಧ್ಯವೇ ಇಲ್ಲ. ಇನ್ನೊಬ್ರು ನಮ್ಗೆ ಅನೇಕ ರೀತಿಯ ಬ್ಯಾಡ್ಸ್ ಕಮೆಂಟ್ಗಳ ಹೇಳಿದ್ರು ಸಹ ನಾವು ಅದಕ್ಕೆ ಗಮನವನ್ನ ಕೊಡದೆ ಮತ್ತೆ ಪುನಃ ನಾವು ಉಗ್ಲೇಬೇಕು, ಮುಂದುವರಿಲೇಬೇಕು. ಆವಾಗಲೇ ನೋಡಿ ನಾವು ಇನ್ನೊಬ್ಬರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯ. ಕೆಲವರು ತುಂಬಾ ಕೆಲವರ ಹತ್ರ ಪ್ರತಿಭೆಗಳು ಇರ್ತದೆ, ಆದ್ರೆ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಕ್ಕೆ ಹೆದರ್ತಾರೆ. ಯಾಕೆಂದ್ರೆ ಈ ರೀತಿ ಬ್ಯಾಡ್ ಕಮೆಂಟ್ಸ್ ಬಂದಾಗ ಅವರಿಗೆ ನೋವಾಗ್ತದೆ. ನಿಜ. ಆಕ್ಚುಲಿ ನನ್ಗೇನೆ ಒಬ್ರು ನನ್ನ ಫ್ರೆಂಡ್ಸ್ ಹೇಳಿದ್ರು, ನಂದು ಕ್ಲೋಸ್ ಫ್ರೆಂಡ್ ಅವಳು, ನಿಮ್ಗೆ ಈ ರೀತಿ ಶೈಲು, ನಿಮ್ಗೆ ಈ ರೀತಿ ಬ್ಯಾಡ್ ಕಮೆಂಟ್ಸ್ ಬರ್ತಾ ಉಂಟು, ನೀವು ಯಾಕೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಿ? ನಾನು ಹೇಳಿದೆ, ಸರಿ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ, ಸೊ ಪಾಪ ಅವರಿಗೆ ಇನ್ನೂ ನನ್ನ ಪ್ರತಿಭೆಯ ಬಗ್ಗೆ ಗೊತ್ತಿಲ್ಲ. ಆದ್ರೆ ನಾನು ಸಹ ಇನ್ನು ಒಳ್ಳೆ ರೀತಿಯಲ್ಲಿ ನನಗೂ ಸಹ ಮಾಡಲಿಕ್ಕೆ ಗೊತ್ತಿಲ್ಲ. ಇನ್ನು ಮುಂದೆ ನಾನು ಒಳ್ಳೇದು ಮಾಡಿದಾಗ ಅವರು ಒಳ್ಳೆ ರೀತಿಯ ಕಮೆಂಟ್ಗಳನ್ನೇ ಮಾಡ್ಬೋದು. ಆದ್ರೆ ಇದನ್ನು ನಾವು ಗಣನೆಗೆ ತಗೊಳ್ಬಾರ್ದು. ಅಯ್ಯೋ ನಿನ್ನ ಇದನ್ನು ನೋಡಿ ನನ್ಗೆ ಹಾಕ್ಲಿಕ್ಕೆ ಭಯ ಆಗ್ತದೆ ಅಂದ್ರೆ ಕೆಲವರಿಗೆ ತುಂಬಾ ಜನ ಇದ್ದಾರೆ ಮೇಡಮ್. ನಾನು ಹೇಳುವ ಪ್ರಕಾರ ಈಗ ನಿಮ್ಗೆ ನೆಗೆಟಿವ್ ಕಮೆಂಟ್ಸ್ ಬಂತು, ಆ ಸಂದರ್ಭದಲ್ಲಿ ಅಂದ್ರೆ ನೀವು ಮೊದಲು ಮಾಡಿದಂತಹ ಬಿಟ್ಟಂತಹ ವಿಡಿಯೋ, ಅದಕ್ಕೆ ನೆಗೆಟಿವ್ ಕಮೆಂಟ್ ಬಂತು, ಮನೆಯವರಿಂದ ಯಾವ ರೀತಿ ಪ್ರತಿಕ್ರಿಯೆ ಸಿಕ್ಕಿತು? ಮೊದಲಿದ್ದು ಒಳ್ಳೇದು ಬಂದಿದೆ, ಅದಕ್ಕೆ ಯಾವ ರೀತಿ ಮನೆಯವರು ಏನಂತ ಹೇಳಿದ್ರು? ಅಂದ್ರೆ ನೆಗೆಟಿವ್ ಕಮೆಂಟ್ ಅಂದ್ರೆ ಅದೇ ಬೇರೆಯವರು ಹೊರಗಿನವರಿಂದ ಅವರಿಗೆ ಗೊತ್ತಾಯ್ತು. ಸೊ ಆಗ ಅವರು ಹೇಳಿದ್ರು ಹೀಗೆ, ನಾನು ಅವರಿಗೆ ಬಿಡಿಸಿ ಹೇಳಿದೆ, ಅದು ಅಂದ್ರೆ ಆ ರೀತಿ ಟ್ರೋಲ್ ಆಗುವಂತಹ ವಿಷಯ ಅಲ್ಲ. ಅದು ಎಂತ ಗೊತ್ತುಂಟ, ನಾನು ಹಾಡಿದ ಸಾಂಗಿಗೆ ಲಯ ಸರಿ ಆಗ್ಲಿಲ್ಲ, ಅದನ್ನು ಅವರು ಕೊಂಡೋಗಿ ನವಿಲಿಗೆ ಹೋಗಿ ಹಾಡು ಮಾಡಿದ್ದು, ಡ್ಯಾನ್ಸ್ ಮಾಡಿ ಕುಣಿಯುವ ಹಾಗೆ ಮಾಡಿದ್ದಾರೆ. ಬಟ್ ಬೇರೆ ಏನು ಸಹ ಆಗ್ಲಿಲ್ಲ. ನೀವು ಧೈರ್ಯವನ್ನ ಕಳ್ಕೊಳ್ಬೇಡಿ, ಯಾಕೆಂದ್ರೆ ನಾನು ನಿಮ್ಮ ಜೊತೆಗಿದ್ದೇನೆ, ನೀವು ನನ್ನ ಜೊತೆಗಿದ್ದೀರಾ, ನಿಮ್ಮದೊಂದು ಸಪೋರ್ಟ್ ಇದ್ರೆ ಮಾತ್ರ ಸಾಕು, ಮತ್ತೇನಿಲ್ಲ ಅಂತ ಹೇಳಿದಾಗ ಮತ್ತೆ ಪುನಃ ಅವರು ರಿಲೀಫ್ ಆಗ್ಬಿಟ್ರು. ಹೌದೇ ಅಲ್ವಾ, ಅಷ್ಟೇ ಅಲ್ವಾ, ಮನುಷ್ಯರ ಮಾತುಗಳನ್ನ ನೀವು ಕೇಳಬೇಡಿ ಅಂತ ನಾನೇ ಅವರಿಗೆ ಸರಿ ಮಾಡಿದೆ. ಸೊ ಅವರು ಮತ್ತೆ ಪುನಃ ನನಗೆ ಸಪೋರ್ಟ್ ಮಾಡಿದ್ರು. ಹಾಗೆ ಮಾಡ್ತಾ ಮತ್ತೆ ಪುನಃ ನಾನು ವಿಡಿಯೋಗಳನ್ನು ಹಾಕ್ತಾ ಇದ್ದೆ. ಹೀಗೆ ಇವಾಗಂತೂ ಫುಲ್ಲು ನನ್ನ ಮಾತುಗಳ ಬಗ್ಗೆ ಇರ್ಬೋದು ಅಥವಾ ಒಂದು ಡ್ಯಾನ್ಸಿನ ಬಗ್ಗೆ ಇರ್ಬೋದು, ವಿಡಿಯೋ ಹಾಕಿದ ತಕ್ಷಣ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲರ ಅಭಿಮಾನಕ್ಕೆ ಅಂತೂ ನಾನು ಖಂಡಿತ ಖುಷಿ ಪಡ್ತಾ ಇದ್ದೇನೆ. ಯಾಕೆಂತಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಮೇಡಮ್. ಹೌದು, ನಿಜ. ನೀವೀಗ ಸೋಷಿಯಲ್ ಮೀಡಿಯಾದಲ್ಲಿ ವಾಯ್ಸ್ ಆಫ್ ಆರಾಧನಾ ಅಂತ ಹೇಳಿದ್ರೆ, ಸೊ ವಾಯ್ಸ್ ಆಫ್ ಆರಾಧನಾದಲ್ಲಿ ಏನೆಲ್ಲ, ಎಷ್ಟು ಮೆಂಬರ್ಸ್ ಇದ್ದಾರೆ, ಯಾವ ರೀತಿ ಅದರ ಪ್ರೊಸೀಜರ್ಸ್? ಈಗ ನಿಮ್ಮಂತವ್ರು ಅದೆಷ್ಟೋ ಜನರು ಎಂತ ಹೇಳ್ತಾರೆ, ಹೂವಿನ ಎಲೆಮರೆಯ ಕಾಯಿ ಅಂತ ಹೇಳ್ತಾರೆ. ಸೊ ಅವರು ನಿಮ್ಮ ಹಾಗೆ ಮುಂದೆ ಬರ್ಬೇಕು. ಸೊ ಹೇಗೆ ಬರಬಹುದು ಅಂದ್ರೆ, ವಾಯ್ಸ್ ಆಫ್ ಆರಾಧನಾ ಎನ್ನುವಂತ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ನಿಮ್ಮಂತವರು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಹೇಗೆ ಬರ್ಬೇಕು ಅಂತ ಒಂದು ಸಜೆಷನ್ ಕೊಡ್ಬೋದಾ? ಅವರಿಗೆ ಅಂದ್ರೆ ಫಸ್ಟ್ ಆಫ್ ಆಲ್ ವಾಯ್ಸ್ ಆಫ್ ಆರಾಧನಾ ಪೇಜ್ಗೆ ಪದ್ಮಶ್ರೀ ಮೇಡಮ್ನ ನಂಬರ್ ಇರ್ತದೆ. ಆ ನಂಬರಿಗೆ ತಾವು ಮಾತಾಡಿ ರಿಕ್ವೆಸ್ಟ್ ಮಾಡಬೇಕಾಗ್ತದೆ. ಸೊ ಆವಾಗ ಅವರದ್ದು ಏನು ವಿಡಿಯೋ ಇರ್ತದೆ ನೋಡಿ, ಡ್ಯಾನ್ಸ್ ಇದು ಇರ್ಬೋದು. ಹೆಚ್ಚಾಗಿ ಕೆಲವರು ತುಂಬ ಡ್ಯಾನ್ಸ್ ಮಾಡುವವರು ಇರ್ತಾರೆ. ಫಸ್ಟಿಗೆ ಸ್ಟೆಪ್ ಎಲ್ಲ ಸರಿಯಾಗಿರುವುದಿಲ್ಲ, ಆದರೆ ಮತ್ತೆ ಅದು ಅವರಿಗೆ ಒಳ್ಳೆಯದಾಗ್ತದೆ.
ಸೊ ಅವರು ಅದನ್ನ ತಗೊಳ್ತಾರೆ, ಮತ್ತೆ ಒಳ್ಳೇದಿತ್ತು ಅಂದ್ರೆ ಅವರು ಪೇಜ್ಗೆ ಹಾಕ್ತಾರೆ. ಹಾಗೆ ಫಸ್ಟ್ ಸೆಕೆಂಡ್ ಥರ್ಡ್ ಹೀಗೆ ಮಾಡ್ತಾ ಇರುವಾಗ ಬ್ಯಾಡ್ ಕಮೆಂಟ್ ಬರ್ತದೆ, ಆದ್ರೂ ಅವರು ಅದನ್ನು ಎದುರಿಸಿ ಮತ್ತೆ ಮುಂದೆ ಹೋಗ್ಬೇಕು. ಈಗ ನಿಮ್ಮ ಇದಷ್ಟು ವಿಡಿಯೋಗಳನ್ನು ಬಿಟ್ರೆ ಅದರಲ್ಲಿ ತುಂಬಾ ವಿಡಿಯೋವನ್ನು ಅಂದ್ರೆ ಹೆಚ್ಚು ಇಷ್ಟಪಡುವ ಅಂದ್ರೆ ನಿಮ್ಮ ವಿಡಿಯೋವನ್ನು ಹೆಚ್ಚು ಇಷ್ಟಪಡುವವರು ಮಕ್ಕಳು ಅಂತ ಕನ್ಸಿಡರ್ ಮಾಡ್ತಾರೆ. ಬಿಕಾಸ್ ಅದು ನೀವು ಬಿಡುವಂತಹ ವೇ ಇರ್ಬೋದು, ಆ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ಮಕ್ಕಳಿಗೂ ಇಷ್ಟ ಆಗ್ತದೆ, ದೊಡ್ಡವರಿಗೂ ಇಷ್ಟ ಆಗ್ತದೆ. ಕೆಲವರಂತೂ ವಿಡಿಯೋ ನೋಡಿದ ಕೂಡಲೇ ಹೇಳ್ತಾರೆ, ಅದರಲ್ಲಿ ನಮಗೆ ಎಷ್ಟೋ ಕೆಲಸ ಇದ್ರೂ ಸಹ ಮೇಡಮ್ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ನನಗೇನೆ ಟೆನ್ಷನ್ ಹೊರಟೋಗ್ಬಿಡ್ತದೆ, ನನಗೆ ಅಷ್ಟು ಖುಷಿ ಆಗ್ತದೆ, ಹೀಗೆ ನೀವು ಮುಂದುವರಿಸಿ, ಹೀಗೆ ಮಾಡಿ ಮೇಡಮ್, ನನ್ನ ಸಪೋರ್ಟ್ ಖಂಡಿತ ಇದೆ ಅಂತ ಹೇಳ್ತಾರೆ. ಆವಾಗ ನಮ್ಗೆ ಏನಾಗ್ತದೆ ಅಂದ್ರೆ ಇನ್ನೂ ಖುಷಿ ಆಗ್ತದೆ, ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕ ಹಾಗೆ ಆಗ್ತದೆ. ಅದಕ್ಕೆ ನಾನು ಎಲ್ಲರಿಗೆ ಹೇಳುವುದು ಇಷ್ಟೇ, ಅಭಿಮಾನಿಗಳಿಗಾಗಲಿ ಅಥವಾ ಎಲ್ಲರಿಗೂ ಸಹ, ಯಾವುದೇ ಒಂದು ಪ್ರತಿಭೆಗಾರರು ಒಂದು ವಿಡಿಯೋಗಳನ್ನು ಹಾಕುವಾಗ ಅವರಿಗೆ ಸಪೋರ್ಟ್ ಮಾಡುವ, ಅಟ್ಲೀಸ್ಟ್ ಬೇರೆ ಏನು ಬೇಡ. ಈಗ ನೋಡಿ, ನಮಗೆ ಊಟ ಕೊಡ್ಬೇಕಂತ ಏನೂ ಇಲ್ಲ, ಬಟ್ ಅಟ್ಲೀಸ್ಟ್ ಕಮೆಂಟ್ ಅಲ್ಲಿ ಒಳ್ಳೇದು ಅಂತ ಹಾಕಿಬಿಟ್ರೆ ಅವರಿಗೆ ಖುಷಿ, ಅದರಷ್ಟು ತೃಪ್ತಿ ಪಡುವುದು ಬೇರೆ ಯಾರೂ ಇಲ್ಲ. ತುಂಬಾನೇ ಖುಷಿ ಆಗ್ತದೆ ಅವರಿಗೆ. ಹೌದು. ನೀವೀಗ ಈ ಸೋಷಿಯಲ್ ಮೀಡಿಯಾಕ್ಕೆ ಯಾವಾಗ ಎಂಟ್ರಿ ಕೊಟ್ರಿ? ಯಾವ ಟೈಮ್ ನಲ್ಲಿ? ಕೊರೋನಾ ಬಂದಾಗ ಮಾಡಲಿಕ್ಕೆ ಶುರು ಮಾಡಿದ್ರ ಅಥವಾ ಅದಕ್ಕಿಂತ ಮೊದಲೇ ಪ್ರಾರಂಭಿಸಿದ್ರ? ಇಲ್ಲ, ಕೊರೋನಾ ಬರೋಕ್ಕಿಂತ ಅದೇ ಟೈಮ್ ಅಲ್ಲಿ, ಅಂದ್ರೆ ಲಾಕ್ ಡೌನ್ ಹೆಚ್ಚಿನವರು ಈ ಲಾಕ್ ಡೌನ್ ಅನ್ನು ಅಂದ್ರೆ ಆವಾಗ ಸ್ಕೂಲ್ ಇಲ್ಲ ಆಯ್ತಲ್ಲ, ಮನೆಯಲ್ಲಿ ಅಲ್ಲ, ಆಗ ಸ್ವಲ್ಪ ಹಾಕುವಂತ ಆಯ್ತು, ಇಂಟ್ರೆಸ್ಟ್ ಬಂತು, ಹಾಗೆ ಹಾಕಿದೆ. ಈಗ ಹಾಕ್ತಾ ನಾನು 2 ವರ್ಷದಿಂದ ವಾಯ್ಸ್ ಆಫ್ ಆರಾಧನಾ ಒಂದು ಪೇಜಲ್ಲಿ ನಾನು ಹಾಕ್ತಾ ಇದ್ದೇನೆ. ಆಲ್ರೆಡಿ ವಾಯ್ಸ್ ಆಫ್ ಆರಾಧನಾ ಪೇಜಿನಲ್ಲೇ ಹಾಕಿದ ಕೂಡಲೇ ಎಲ್ಲರೂ ನೋಡ್ತಾರೆ. ಅಂದ್ರೆ ಅವರೆಲ್ಲ ಅಭಿಮಾನಿಗಳು ಇಷ್ಟು ಪ್ರೀತಿಯಲ್ಲಿ ಕಾಯ್ತಾರೆ. ಒಂದು ದಿನ ವಿಡಿಯೋ ಮಾಡಲಿಲ್ಲ ಅಂದ್ರೆ ಅವರಿಗೆ ಮೇಡಮಿಗೆ ಅಂತೂ ಕಾಲು ಬಂದೇ ಬರ್ತದೆ. ಅಂದ್ರೆ ಅಷ್ಟು ಅವರ ಪ್ರೀತಿಯನ್ನ ನಾನು ಗಳಿಸಿದ ಒಂದು ಖುಷಿ ನನಗೆ ಖಂಡಿತ ಇದೆ ಮೇಡಮ್. ಈ ಲಾಕ್ ಡೌನ್ ಸಂದರ್ಭದಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಈ ಡ್ಯಾನ್ಸ್ ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಭಜನೆಯನ್ನು ಏನು ತೋರಿಸ್ಲಿಕ್ಕೆ ಶುರು ಮಾಡಿದ್ರಿ. ಇದೊಂದು ಡಿಫ್ರೆಂಟ್ ಆಕ್ಚುಲಿ. ಬೇರೆ ಮಹಿಳೆಯರಲ್ಲಿ ಅಂತ ಮಾಡಿದ್ರು ಅಂತ ಹೇಳಿದ್ರೆ ಅಡುಗೆ, ಅವರಿಗೆ ಅವರ ಇಷ್ಟದನ್ನು ತೋರಿಸ್ತಾರೆ. ನೀವ್ ಯಾಕೆ ಇದನ್ನೇ ಚೂಸ್ ಮಾಡಿಕೊಂಡ್ರಿ, ಈ ಒಂದು ಕ್ಯಾಟಗರಿಯನ್ನೇ ಚೂಸ್ ಮಾಡಿಕೊಂಡ್ರಿ ಅಂತ? ನಾನು ಅಂದರೆ ನನಗೆ ಸಣ್ಣದಿಂದಲೂ ಸಹ ಈ ರೀತಿ ಡ್ಯಾನ್ಸ್ ಮಾಡೋದಾಗ್ಲಿ, ಆಮೇಲೆ ಈ ರೀತಿ ಪಾತ್ರ ಮಾಡೋದಾಗ್ಲಿ, ಕೂಗು ಆ್ಯಕ್ಟಿಂಗ್ ಮಾಡೋದಾಗ್ಲಿ, ಇದೆಲ್ಲ ನನಗೆ ತುಂಬ ಇಂಟ್ರೆಸ್ಟ್. ಹಾಗೆ ನಾನು ಮಾಡಿದಾಗ ನಾನೇ ವಿಡಿಯೋವನ್ನು ಮಾಡಿದ ಮೇಲೆ ಫಸ್ಟ್ ನೋಡ್ತೇನೆ, ಅದು ನನಗೆ ತುಂಬಾ ಖುಷಿ ಆಗ್ತದೆ. ಓ, ಇನ್ನೊಬ್ರು ಇದನ್ನ ನೋಡಿ ಖುಷಿ ಪಡ್ಲಿ ಅಲ್ಲ ಅಂತ ನನ್ನ ಮೈಂಡಿಗೆ ಹೋಯ್ತು. ಸೊ ಹಾಗೆ ನಾನು ಅದನ್ನ ಮಾಡ್ಲಿಕ್ಕೆ ನಾನು ಒಂದೆರಡು ವಿಡಿಯೋ ನೋಡಿದೆ, ನಿಮ್ಮ ಮಗನೂ ಕೂಡ ಅದರಲ್ಲಿ ಪಾರ್ಟ್ ಮಾಡಿದ್ದ. ಸೊ ಯಾವ ರೀತಿ ಕೋಪರೇಟ್ ಮಾಡ್ತಾನೆ ನಿಮ್ಮ ಜೊತೆ? ಅಂದ್ರೆ ಒಬ್ಬ ಮಗ ಮಾತ್ರ ನೋಡಿದ್ದು? ಹೌದು, ಒಬ್ಬ ಮಗ ತುಂಬಾ ಟ್ಯಾಲೆಂಟ್. ಓಕೆ. ಸೊ ಅವನು ನಿಮ್ಮ ಜೊತೆ ಪಾರ್ಟ್ ಮಾಡಿದ್ದ ಒಂದೆರಡು ವಿಡಿಯೋಸ್ ಅಲ್ಲಿ. ಸೊ ಅವನ ಯಾವ ರೀತಿ ನಿಮ್ಮ ಜೊತೆ ಮಿಂಗಲ್ ಅಪ್ ಆಗ್ತಾನೆ? ಅವನು ಈಗ ನಾನು ಹೇಗೆ ಇದ್ದೇನೆ ನೋಡಿ, ಅವನು ಅದೇ ರೀತಿ. ಓಕೆ. ಅಂದ್ರೆ ಎಲ್ಲರ ಹತ್ರನೂ ಸಹ ಒಂದು ವಿಂಗಲ್ ಆಗ್ತಾನೆ. ಹಾಗೆ ನಾನು ಹೇಗೆ ಎಲ್ಲರ ಹತ್ರ ಒಂದು, ನನ್ಗೆ ಒಂದೇ, ಎಲ್ಲರೂ ನನ್ನನ್ನು ಹೇಗೆ ತಿಳ್ಕೊಳ್ತಾರೆ ಅದು ನನ್ಗೆ ಗೊತ್ತಿಲ್ಲ ಮೇಡಮ್. ನಾನಂತೂ ಓಪನ್ ಆಗಿ ಮಾತಾಡೋದು ಎಲ್ಲರ ಹತ್ರನೂ ಸಹ. ಆದ್ರೆ ಎದುರುಗಡೆ ಇದ್ದವರು ಅದು ಅವರಿಗೆ ಬಿಟ್ಟದ್ದು. ಹಾಗೆ ಅವನು ಸಹ ಓಪನ್ ಆಗಿ ಇರ್ತಾನೆ. ನಾನು ಯಾವ ರೀತಿ ಮಾಡ್ಲಿಕ್ಕೆ ಹೇಳ್ತೇನೆ ಅದೇ ರೀತಿ ನನ್ನ ಜೊತೆಗೆ ಅವನು ಸಹ ಮಾಡ್ತಾನೆ. ಅವನು ಸಹ ಸಾಂಗ್ ಆಗ್ಲಿ, ಡ್ಯಾನ್ಸ್ ಆಗ್ಲಿ, ಅಥವಾ ಅನೇಕ ರೀತಿಯ ಮಿಮಿಕ್ರಿ ಆಗ್ಲಿ ಮಾಡ್ತಾನೆ. ಆದ್ರೆ ಈಗ ಸ್ವಲ್ಪ ಎಕ್ಸಾಮ್ ಎಲ್ಲ ಇದ್ದ ಕಾರಣ ಸ್ವಲ್ಪ ಟಫ್, ಅಂದ್ರೆ ಸ್ಕೂಲ್ ಇದ್ದು ಸ್ವಲ್ಪ ಟಫ್ ಆಗಿದೆ. ಹಾಗೆ ಅದರ ಕಡೆಗೆ ಸ್ವಲ್ಪ ಗಮನ ಹೋದ ಕಾರಣ ಇದರಲ್ಲಿ ಸ್ವಲ್ಪ ಹಿಂದೆ ಅಷ್ಟೇ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ನಮ್ಮ ಜೊತೆ ಈ ವಾರ ಶೈಲಜಾ ಕಾರ್ಕಳ ಅವರಿದ್ದಾರೆ. ಇವರ ಜೊತೆ ಮಾತನ್ನು ಮುಂದುವರಿಸೋಣ. ಅದಕ್ಕಿಂತ ಮೊದಲು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.
ವಿರಾಮದ ನಂತರ ಮತ್ತೆ ಸ್ವಾಗತ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡ್ತಾ ಇರುವಂತಹ ವೈರಲ್ ಸ್ಟಾರ್ ಎಂದೇ ಗುರುತಿಸಿಕೊಂಡಿರುವಂತಹ ಶೈಲಜಾ ಕಾರ್ಕಳ ಅವರು ಇದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ಅರಬಿಕ್ ಕುತ್ತು ಅನ್ನು ನೀವು ಮತ್ತೆ ನಿಮ್ಮ ಮಗ ಮನೆಯವರು ಸೇರಿಕೊಂಡು ಮಾಡಿದ್ರಿ, ಆ ಲಲಲ ಲೀಲಲ ಅಂತ. ಸೊ ಅದ್ರಲ್ಲಿ ಅವನು ಪಾರ್ಟ್ ಮಾಡಿದ್ದ. ಇವನ್ ಅದ್ರಲ್ಲಿ ನೀವು ಡ್ಯುಯಲ್ ಪಾರ್ಟ್ ಮಾಡಿದ್ರಿ, ಆ ಕಡೆ ಅಜ್ಜಿ ಪಾರ್ಟ್ ಅನ್ನು ಮಾಡಿದ್ರಿ, ಈ ಕಡೆ. ಸೊ ಆ ಟೈಮ್ ಅಲ್ಲಿ ಮನೆಯವರ ರೆಸ್ಪಾನ್ಸ್ ಹೇಗಿರ್ತದೆ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ನೀವು ಮನೆ ಒಳಗೆ ಆ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮಾಡುವಂತದ್ದು. ಸೊ ಟ್ರೆಂಡ್ ಗಳನ್ನು ಯಾವ ಟ್ರೆಂಡ್ ಬರ್ತದೆ ಅದನ್ನು ನೀವು ಇಮಿಡಿಯೇಟ್ ಮಾಡ್ತೀರಿ. ಸೊ ನೀವು ಸೋಷಿಯಲ್ ಮೀಡಿಯಾವನ್ನು ಎಷ್ಟು ಅದರಲ್ಲೇ ಗೊತ್ತಾಗ್ತದೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸಕ್ರಿಯವಾಗಿದ್ದೀರಿ ಅಂತ. ಅಂದ್ರೆ ಯಾವ ಟ್ರೆಂಡ್ ಬರ್ತದೆ ಅದನ್ನು ನೀವು ಮಾಡ್ತೀರಿ. ಸೊ ಮೊನ್ನೆ ಮಾಡಿದ್ರಿ ಅರಬಿಕ್ ಕುತ್ತು ಅನ್ನು ಮಾಡಿದ್ರಿ. ಸೊ ಅದು ಯಾವ ರೀತಿ ಇತ್ತು? ನೀವು ಎಷ್ಟು ಟೈಮ್ ತಕೊಂಡ್ರಿ ಪ್ರಿಪರೇಷನ್ಗೆ? ಮಗನನ್ನು ಪ್ರಿಪೇರ್ ಮಾಡ್ಬೇಕು, ಸೊ ಎಷ್ಟು ಟೈಮ್ ತಕೊಂಡ್ರಿ ನೀವು? ಇಲ್ಲ, ನನಗೆ ತುಂಬಾ ಟೈಮ್ ಹಿಡಿಯುದಿಲ್ಲ ಮೇಡಮ್. ನಾನು ಅದೊಂದು ಸಾಂಗ್ ಹೇಳಿದ ತಕ್ಷಣ ಮಗನು ಸಹ ನೋಡಿದ ತಕ್ಷಣ ಅವನು ಹೇಳಿದ, ಅಮ್ಮ ನಾನು ಈ ರೀತಿ ಹೇಳ್ತೇನೆ, ನೀನು ಹೀಗೆ ಮಾಡು ಅಂತ. ಫಸ್ಟ್ ನೀವು ಹುಡುಗಿ ಹಾಗೆ ಡ್ಯಾನ್ಸ್ ಮಾಡಮ್ಮ ಅಂದ್ರೆ ಅವನು ಸಹ ನಂಗೆ ಸಲಹೆ ಕೊಡ್ತಾರೆ. ಆಮೇಲೆ ನಾನು ಮಧ್ಯದಲ್ಲಿ ಬರ್ತೇನೆ ಅಮ್ಮ ನಿಂಗೆ ಈ ರೀತಿ ಹೇಳಲಿಕ್ಕೆ. ಆಮೇಲೆ ಲಾಸ್ಟ್ಗೆ ನೀನು ಅಜ್ಜಿ ಹಾಗೆ ಬಂದು ಹೀಗೆ ಮಾಡು, ಅದೊಂದು ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಆಯ್ತು ಪುಟ್ಟ, ನೀನಂತೂ ನಾನು ಹೇಳಿದಾಗೆ ನಾನು ಅವನಿಗೆ ಎರಡು ಸಲ ಹೇಳಿಕೊಟ್ಟೆ. ಅವನು 2 ಸಲ ಹೇಳಿ 2-3 ಸಲ ಹೇಳಿದ್ರೆ ಅವನು ಕಲ್ಕೊಳ್ತಾನೆ. ಆಮೇಲೆ ನಾನು ಮಾಡಿದಾಗ ಅವನು ಅದನ್ನು ರಿಪಿಟೇಷನ್ ಮಾಡಿ ಅಲ್ಲಿ ಮಾಡ್ತಾನೆ. ನಾವು ತುಂಬಾ ಹೊತ್ತು ಟೈಮ್ ಹಿಡಿಯುವುದಿಲ್ಲ. ಸೆಕೆಂಡ್ ಸಲ ಅಜ್ಜಿಗೂ ಸಹ ನಮ್ಗೆ ಟೈಮ್ ಹಿಡಿಯಲೇ ಇಲ್ಲ, ಸ್ವಲ್ಪನೇ ಹೊತ್ತು. ಆಗ್ಲೇ ಯಾವ ರೀತಿಯ ಕಮೆಂಟ್ಸ್ ಬಂತು ಆ ಒಂದು ಇದಕ್ಕೆ? ತುಂಬಾ ಕಮೆಂಟ್ಸ್ ಗಳು ಬಂತು. ಹೀಗೆ ನಿಮ್ಮ ಒಂದು ವಿಡಿಯೋಗಳನ್ನ ಮುಂದುವರಿಸ್ತಾ ಹೋಗಿ ಮೇಡಮ್, ನಮ್ಮ ಸಪೋರ್ಟ್ ಅಂತೂ ಇದೆ ಅಂತ ಹೇಳ್ತಾರೆ. ಆದ್ರೆ ಕೆಲವರು 100ರಲ್ಲಿ ಅದು 10 ಕಮೆಂಟ್ಸ್ ಅಂತೂ ಒಳ್ಳೇದಿರುವುದಿಲ್ಲ. ಅಂದ್ರೆ ಇವರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲವಾ? ನಾನು ಹೇಳ್ತೇನೆ ಮೇಡಮ್, ಏನು ಅಂತಂದ್ರೆ ನಮಗೂ ಜವಾಬ್ದಾರಿ ಇದೆ, ಮದುವೆ ಆಗಿದೆ, ಮಕ್ಕಳಿದೆ, ಎಲ್ಲ ಕೆಲಸ ಇದೆ. ನಾವೆಲ್ಲ ಕೆಲಸವನ್ನ ಬಿಟ್ಟು ಅದನ್ನು ಮಾಡೋದು ಖಂಡಿತ ಅಲ್ಲ. ನಿಜ. ಯಾಕೆಂತಂದ್ರೆ ನನಗೆ ಫ್ಯಾಮಿಲಿ ಇದೆ, ನಮ್ಮದು ಒಂದು ಜಾಯಿಂಟ್ ಫ್ಯಾಮಿಲಿ. ನಮ್ಮದು ಎಲ್ಲರಿದ್ದಾರೆ. ನಮಗೆ ಒಂದು ಆಲ್ರೆಡಿ ನಾವು ಹೇಳಬೇಕಂದ್ರೆ 25 ಮೆಂಬರ್ಸ್ ಇದ್ದೇವೆ ನಾವು. ಹೌದು ಮೇಡಮ್. ಹಾಗೆ ನಾನು ನನ್ನ ಎಲ್ಲ ಕೆಲಸವನ್ನ, ನನ್ನ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಇದಕ್ಕೆ ಟೈಮ್ ಕೊಡ್ತೇನೆ ಅಷ್ಟೇ. ಅದರಲ್ಲಿ ಮುಗಿಸ್ಕೊಂಡು ರಪ್ಪ ಮಾಡಿ ನಾನು ಒಂದು ಸಲ ಮಾಡಿದ್ದ ವಿಡಿಯೋ ಸರಿಯಾಗಿರೋದಿಲ್ಲ, ಟ್ರೈ ಮಾಡಿ ಮತ್ತೆ ಪುನಃ ಸರಿಯಾಗಿರ್ತದೆ, ಅದನ್ನು ಮತ್ತೆ ನಾನು ಅಪ್ಲೋಡ್ ಮಾಡ್ತೇನೆ. ನಿಮ್ಮ ಮನೆಯಲ್ಲಿ 25 ಮೆಂಬರ್ಸ್ ಇದ್ದೀರಿ? ಹೌದು. 25 ಜನ ಇರುವಂತಹ ಮನೆಯನ್ನು ಮೇಂಟೈನ್ ಮಾಡಿಕೊಂಡು ನೀವು ಸೋಷಿಯಲ್ ಮೀಡಿಯಾಕ್ಕೆ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತೀರಿ. ಎಲ್ಲರ ಅಭಿಪ್ರಾಯ ಒಳ್ಳೇದಿದೆ. ಎಲ್ಲರೂ ಹೇಳ್ತಾರೆ ಆಗ್ಬಹುದು ನೀವು ಮಾಡುವಂತ ಒಂದು. ಅಂದ್ರೆ ಆವಾಗ ನಮ್ಗೆ ಜಾಯಿಂಟ್ ಫ್ಯಾಮಿಲಿ ಇತ್ತು, ಈಗ ನಾವು ಬೇರೆ ಆಗಿದ್ದೇವೆ. ಆದ್ರೆ ಬೇರೆ ಆದ್ರೂ ಸಹ ಎಲ್ಲವನ್ನ ನಿಭಾಯಿಸಿಕೊಂಡು ಆವಾಗಾದ್ರೆ ಮಕ್ಕಳನ್ನ ಬಿಟ್ಟು ನಾವು ಸ್ಕೂಲಿಗೆ ಹೋಗ್ಬೋದಿತ್ತು. ಈಗ ಹಾಗಾಗುದಿಲ್ಲ, ಬೇರೆ ಆದ್ಮೇಲೆ ಮನೆಯಲ್ಲೇ ಇರ್ಬೇಕು. ಈಗ ನಂಗೆ ಕೆಲಸ ಇಲ್ಲದ ಕಾರಣ, ಸ್ವಲ್ಪ ಮನೆಯಲ್ಲೇ ಇದ್ದ ಕಾರಣ ಎಲ್ಲ ಕೆಲಸವನ್ನ ಮುಗಿಸ್ಕೊಂಡು ವಿಡಿಯೋಸ್ಗಳನ್ನು. ಸೊ ನಿಮ್ಮ ವಿಡಿಯೋ ಯಾವಾಗ ಬರ್ತದೆ ಅಂತ ಒಂದು ಕಾಯುವಂತ ಒಂದು ಗ್ರೂಪ್ ಇದ್ರೆ, ಮತ್ತೊಂದು ನಿಮ್ಮ ವಿಡಿಯೋಗೆ ನಾನು ಕಮೆಂಟ್ ಮಾಡ್ಲೇಬೇಕು ಬೇಡದಿದ್ದು ಅಂತ ಕಾಯುವ ಗ್ರೂಪ್ ಇದೆ. ಸೊ ಇವರಿಗೆ ನೀವು ಏನ್ ಹೇಳ್ತೀರಿ? ಅಂದ್ರೆ ಬ್ಯಾಡ್ ಕಮೆಂಟ್ ಮಾಡ್ಲೇಬೇಕು ಎನ್ನುವಂತ ಕಾಯ್ತಾ ಇರ್ತಾರೆ ನಿಮ್ಮ ವಿಡಿಯೋವನ್ನು ನೋಡಿ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹೌದು, ಬ್ಯಾಡ್ ಕಮೆಂಟ್ ಹಾಕ್ಲೇಬೇಕು ಅಂತ ಇದ್ದಾರೆ. ಅವರಿಗೆ ನಾನು ಹೇಳುವುದು ಇಷ್ಟೇ ಮೇಡಮ್, ಈಗ ನೋಡಿ, ಒಬ್ಬರಿಗೆ ಆದಷ್ಟು ನಾವು ನೋವನ್ನು ಕೊಡಬಾರದೇ ಇರುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಈಗ ನೋಡಿ, ನಾವು ಅಷ್ಟು ಕಷ್ಟಪಡ್ತೇವೆ, ಅದಕ್ಕೇನು ಈಸಿಯಾಗಿ ಆಗೋದಿಲ್ಲ ಮೇಡಮ್. ನಮ್ದು ಒಂದು ವಿಡಿಯೋ ಮಾಡಬೇಕಾದ್ರೆ ಈಸಿಯಲ್ಲಿ ಟೈಮ್ ತಕೊಂಡು ಮಾಡ್ಲಿಕ್ಕೆ ಆಗುದು, ಸ್ವಲ್ಪ ಆದ್ರೂ ಟೈಮ್ ಹಿಡಿತದೆ. ನಮಗೂ ಒಂದು ಆಸೆ ಇರ್ತದೆ. ಈಗ ನೋಡಿ, ನಾನು ಇಷ್ಟು ಒಳ್ಳೆ ಪ್ರತಿಭೆಗಳನ್ನು ನಾನು ಹಾಗಾದ್ರೆ ಇಡ್ಲೇಬಾರ್ದ? ನನ್ನದು ತಪ್ಪಾ ಮೇಡಮ್? ಖಂಡಿತ ಅಲ್ಲ. ಆದರೆ ಅವರಿಗೆ ನಾನು ಹೇಳುದಿಷ್ಟೇ, ಯಾರಿಗೂ ನೋವನ್ನು ಕೊಡಬೇಡಿ. ಈಗ ನೀವು ನೋವನ್ನು ಕೊಟ್ಟರೆ ಬ್ಯಾಡ್ ಕಮೆಂಟೇ ನಿಮಗೆ ಹಾಕಬೇಕು ಅಂತ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋದರೆ ಬೇರೆಯವರಿಗೆ ಅವರ ಪ್ರತಿಭೆಯನ್ನು ಹಾಕಲಿಕ್ಕೆ ಅವರು ಹಿಂಜರಿತಾರೆ. ಅದು ಹೌದು, ನಿಜ. ಹಾಗಾಗಿ ನಾನು ಅದನ್ನ ಸೋಲನ್ನು ಒಪ್ಕೊಳ್ಳೋದಿಲ್ಲ, ನಾನು ಖಂಡಿತ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನನಗೆ ಟ್ರೋಲ್ ಆಗುವಾಗಲೇ ನಾನು ಸೋಲು ಒಪ್ಕೊಳ್ತಿದ್ರೆ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಇರ್ತಿರ್ಲಿಲ್ಲ ಮೇಡಮ್. ಅಷ್ಟೇ ಅಲ್ಲ, ಇಷ್ಟೊಂದು ಜನರ ಅಭಿಮಾನಕ್ಕೆ ನಾನು ಪ್ರೀತಿಗೆ ಪಾತ್ರ ಅವರು ಖಂಡಿತ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಹೇಳೋದು, ಆದಷ್ಟು ಸಪೋರ್ಟ್ ಮಾಡೋ. ಬೇರೆ ಏನಿಲ್ಲ ಅಂದರೆ ವಿಡಿಯೋ ನೋಡಿದ ಕೂಡಲೇ ನಿಮಗೆ ಇಷ್ಟ ಇಲ್ವಾ ಬಿಟ್ಟು ಬಿಡಿ, ಇಷ್ಟ ಇಲ್ವಾ ಬಿಟ್ಟು ಬಿಡಿ.
ಈಗ ನೋಡಿ, ಒಬ್ಬ ವ್ಯಕ್ತಿಯ ಜೊತೆಗೆ ಅವರು ಇಷ್ಟ ಇಲ್ಲ ಅಂದ್ರೆ ನಾವು ಅವರ ಜೊತೆಗೆ ಮತ್ತೆ ಮಾತಿಗೆ ಹೋಗುದಿಲ್ಲ, ಹೌದು ಸರಿನಾ? ಅವರ ಇಷ್ಟ ಇತ್ತು ಅಂದ್ರೆ ಮತ್ತೆ ನಾವು ಅವರ ಜೊತೆಗೆ ನಮ್ಮ ಸಂಬಂಧ ಬೆಳೆಸ್ಕೊಳ್ತೇವೆ, ನಮ್ಮ ರಿಲೇಶನ್ಶಿಪ್ ಬೆಳೆಸ್ಕೊಳ್ತೇವೆ. ಹಾಗೆ ಅವರಿಗೆ ಇಷ್ಟ ಇಲ್ವಾ, ಆ ವಿಡಿಯೋವನ್ನ ಬಿಟ್ಟು ಬಿಡುವ. ನಿಜ ನಿಜ, ಅದು ಹೌದು, ನೀವು ಹೇಳಿದ್ದು ಕರೆಕ್ಟ್. ಯಾಕಂದ್ರೆ ನೀವು ಅಷ್ಟೇ ಅಲ್ಲದೆ ನಿಮ್ಗೆ ಈ ನಾವು ವಿಡಿಯೋ ನೋಡಿದ್ವಿ, ನಾವು ಒಂದೆರಡು ವಿಡಿಯೋಗಳ ನೋಡಿದ್ವಿ, ಅದರಲ್ಲಿ ಯಕ್ಷಗಾನದ ಒಂದು ಪಾತ್ರವನ್ನು ಕೂಡ ನೀವು ಮಾಡಿ ವಿಡಿಯೋ ಬಿಟ್ಟಿದ್ದೀರಿ. ಸೊ ಯಕ್ಷಗಾನದ ಬಗ್ಗೆ ಕೂಡ ನಿಮ್ಗೆ ಆಸಕ್ತಿ ಇದೆ ಅಂತ ಆಯ್ತು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಯಕ್ಷಗಾನದಲ್ಲಿ ತುಂಬಾ ನನ್ಗೆ ಪ್ರೀತಿ. ಅದು ಹೇಗೆ ಅಂದ್ರೆ ನಿಜವಾಗಿ ನೋಡ್ಬೇಕಾದ್ರೆ ಸಣ್ಣ ಏಜ್ನಲ್ಲಿ ಒಂದು ಸಣ್ಣ ಕತೆ ಹೇಳ್ತೇನೆ. ಅಮ್ಮ ಮತ್ತೆ ನಾನು, ಅಮ್ಮನಿಗೆ ಯಕ್ಷಗಾನ ಅಂದ್ರೆ ತುಂಬಾ ಪ್ರೀತಿ. ಹಾಗೆ ಅವರು ಹೋಗ್ತಿದ್ರು, ಗರ್ಭಿಣಿ ಇರುವಾಗಲೇ ಅವರು ಯಕ್ಷಗಾನ ನೋಡ್ಲಿಕ್ಕೆ ಹೋಗಿದ್ರು. ಹಾಗೆ ಮತ್ತೆ ನನಗೆ ಎಷ್ಟು ಪ್ರೀತಿ ಅಂತಂದ್ರೆ ಯಾವುದೇ ನಮ್ಮ ಊರಿನಲ್ಲಿ ಯಕ್ಷಗಾನ ಬಂದ್ರು ಅಲ್ಲಿ ಯಕ್ಷಗಾನ ಹೋಗ್ತಿದ್ದೆ. ಆದ್ರೆ ನಾನು ಅಲ್ಲಿ ಪರದೆ ಹಿಂದೆ ಹೋಗಿ ಆ ಯಕ್ಷಗಾನ ತಾಳಕ್ಕೆ ಹೀಗೆ ಮಾಡ್ತಿದ್ದೆ, ಅಷ್ಟು ಇಂಟ್ರೆಸ್ಟ್ ನನಗೆ. ಅಂದ್ರೆ ನಾನು ಕಲ್ತಿಲ್ಲ, ಎಲ್ಲಿ ಸಹ ಹೋಗಿಲ್ಲ, ಒಂದು ಸ್ವಲ್ಪ ಒಂದು ಇದರಲ್ಲಿ ಕಲ್ತಿಲ್ಲ. ಆದ್ರೆ ಕೇವಲ ಅವರು ಮಾಡುದನ್ನ ನೋಡಿಯೇ ಕಲ್ತದ್ದು. ಈಗ ಮೊನ್ನೆ ನಾನು ವಿಡಿಯೋವನ್ನ ಮಾಡಿ ಬಿಟ್ಟಿದ್ದೆ ನೋಡಿ, ಹೌದೌದು, ಅದನ್ನು ಖಂಡಿತ ನಾನು ಬೇರೆ ಎಲ್ಲೂ ಕಲ್ತಿಲ್ಲ. ಖಾಲಿ ನಾನೇ ಮನೆಯಲ್ಲಿ ಸ್ಟೆಪ್ ಅನ್ನ ಕಲ್ತ್ಕೊಂಡು ಆಮೇಲೆ ವೇಷಕ್ಕೋಸ್ಕರ ನಾನು ಕಾಸ್ಟ್ಯೂಮಿಗೋಸ್ಕರ ಮಾತ್ರ ಹೊರಗಡೆ ಹೋಗಿದ್ದೆ. ಯಾವ ರೀತಿ ಕಮೆಂಟ್ಸ್ ಬಂತು ಅಂದ್ರೆ, ಯಕ್ಷಗಾನ ಪ್ರಿಯರು ತುಂಬಾ ಜನ ಇದ್ದಾರೆ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ. ಯಕ್ಷಗಾನ ಅಂತ ಹೇಳಿದ್ರೆ ಅದನ್ನು ಆರಾಧಿಸುವವರು ತುಂಬಾ ಜನ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಕಮೆಂಟ್ಸ್ ಯಾವ ರೀತಿ ಇತ್ತು ನಿಮ್ಗೆ? ಅಂತ ಸಮಯದಲ್ಲಿ ಮೇಡಮ್, ನೀವು ಒಂದು ಇನ್ನೂ ಯಕ್ಷಗಾನದ್ದು ಮಾಡಿ, ಯಕ್ಷಗಾನಕ್ಕೆ ಅದೇನು ತಾಳ ಮದ್ದಳೆ ಇರ್ತದೆ, ಅದಕ್ಕೆ ನೀವು ಯಾಕೆ ಹೋಗ್ಬಾರ್ದು, ಅದರಲ್ಲಿ ಪಾರ್ಟ್ ನೀವು ಯಾಕೆ ಮಾಡಬಾರ್ದು, ನೀವು ಟ್ರೈ ಮಾಡಿ ಮೇಡಮ್, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದ್ದಾರೆ. ಬಟ್ ಆ ರೀತಿ ಮುಂದುವರಿಸಲಿಕ್ಕೆ ಸ್ವಲ್ಪ ಅಂದ್ರೆ ನಮಗೆ ಸಮಸ್ಯೆ ಅಂದ್ರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದ ಕಾರಣ ಅದು ಸ್ವಲ್ಪ ಕಲಿಬೇಕು, ಅದು ಸ್ವಲ್ಪ ಕಷ್ಟ ಆಗ್ಬಹುದು ಅಂತ ವಿಷಯ ನನ್ನದು.
ವಿಶೇಷನಾಗು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಹಸುಕರವಲ್ಲ ಮುಂದೆ ಬಹುದಲ್ಲ ಹಸನಾಗು ವಿಶೇಷನಾಗು ಹಸನಾಗು ವಿಶೇಷನಾಗು ಹಸನಾಗು ವಿಶೇಷನಾಗು. ನಿಮ್ಗೆ ಈಗ ಕಾಮಿಡಿ ಪಾರ್ಟ್ಸ್ ಗಳನ್ನು ಕೂಡ ಮಾಡ್ತೀರಿ, ಡ್ಯಾನ್ಸ್ ಅನ್ನು ಮಾಡ್ತೀರಿ, ಮಾತು ಕೂಡ ಬಳಸ್ತೀರಿ, ಮಾತಾಡಿ ಅದರ ಬಗ್ಗೆ ಡಿಸ್ಕಷನ್ ಕೂಡ ಮಾಡ್ತೀರಿ. ಸೊ ಇಂಥ ಸಂದರ್ಭದಲ್ಲಿ ಯಾರಿಂದಾದ್ರೂ ನಿಮ್ಗೆ ಅವಕಾಶಗಳು ಬಂದಿದೆಯಾ, ಕರೆಗಳು ಬಂದಿದೆಯಾ ಇಷ್ಟರವರೆಗೆ? ನೀವು ನಮ್ಮಲ್ಲಿ ಬಂದು ಡ್ರಾಮಾ ಮಾಡಿ ಅಥವಾ ಇಂತಹ ಯಾವ್ದಾದ್ರು ಕರೆಗಳು ಬಂದಿದೆ ಖಂಡಿತ. ನಮ್ದು ಕಾರ್ಕಳದ ಸ್ವಲ್ಪ ಅಲ್ಲೇ ಶಿರಡಿ ಸಾಯಿಬಾಬಾನ ದೇವಸ್ಥಾನದ ಮೆಂಬರ್ ಸುವರ್ಣ ಸರ್ ನಮ್ಮನ್ನು ಕರೆದಿದ್ದಾರೆ ನಾಟಕಕ್ಕೆ. ಸೊ ನಾಟಕದಲ್ಲಿ ಸಹ ನಾನು ಪಾರ್ಟ್ ಮಾಡಿದ್ದೇನೆ. ಅದರಲ್ಲಿ ಸಹ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ. ತುಂಬ ಖುಷಿ ಆಯಿತು ನನಗೆ. ಆದರೆ ನಮಗೆ ಅದೇ ಒಂದು ಸ್ವಲ್ಪ ಅಲ್ಲಿ ಹೋಗಬೇಕು, ಕಲಿಬೇಕು, ಹಾಗೆ ಸ್ವಲ್ಪ ಟೈಮ್ ಅಂದರೆ ನನ್ನ ಮಕ್ಕಳು ಸ್ವಲ್ಪ ಸಮಯದ ಅಭಾವ, ಮತ್ತು ಮಕ್ಕಳು ಸಣ್ಣದಾದ ಕಾರಣ ಅವರದ್ದು ನೋಡಲೇಬೇಕಾಗ್ತದೆ ಇಡೀ ದಿನ ಅಲ್ಲಿ. ಹಾಗೆ ಅವಕಾಶದಲ್ಲಿ ನಾನೇ ಸ್ವಲ್ಪ ಹೌದು. ಹಾಗೆ ಕಾಲ್ ಸಹ ಬಂದಿದೆ ನನಗೆ ಆಲ್ರೆಡಿ ಬೇರೆ ಒಂದು ಸೀರಿಯಲ್ ಅಲ್ಲಿ ಸಹ. ಬಟ್ ಅದೇ ವಿಷಯ ಅಂದ್ರೆ ಅವರದ್ದು ಹೇಗೆ ಅಂದ್ರೆ ಮೇಡಮ್, ಒಂದು ವಾರ ಆದ್ರೂ ನಾವು ಅಲ್ಲಿ ಅವರದ್ದು ಒಂದು ಇರ್ತದೆ, ಆ ನಿಯಮಕ್ಕೆ ನಾವು ಹೋಗ್ಬೇಕು. ಹಾಗೆ ನಾನು ಸ್ವಲ್ಪ ಅದು ಆಗೋದಿಲ್ಲ ಅಂತ ಇಲ್ಲ, ಯಾಕೆಂದ್ರೆ ನನಗೆ ಈ ಒಂದು ನಿಜ ಮಕ್ಕಳನ್ನು ಬಿಟ್ಟು ನೀವು ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯ. ಕೆಲವೊಂದು ಬಾರಿ ನಿಮ್ಗೆ ಸಪೋರ್ಟ್ ಮಾಡೋರಿದ್ರೆ ನೀವು ಖಂಡಿತವಾಗಿ ಹೋಗ್ಬಹುದು, ಸಪೋರ್ಟ್ ಮಾಡೋರಿದ್ರೆ ಖಂಡಿತವಾಗಿ ಹೋಗ್ಬಹುದು ಅಂತ. ತುಂಬಾ ಖುಷಿ ಆಯ್ತು ಶೈಲಜಾ ಮೇಡಮ್ ಅವರೇ, ನೀವು ಇದೇ ರೀತಿ ವೈರಲ್ ಸ್ಟಾರ್ ಆಗಿ ಬೆಳೀರಿ. ಅಷ್ಟೇ ಅಲ್ಲದೆ ನಿಮ್ಗೆ ಇನ್ನಷ್ಟು ಅವಕಾಶಗಳು ಬರಲಿ, ಇನ್ನಷ್ಟು ಅಭಿಮಾನಿಗಳು ಜಾಸ್ತಿ ಆಗ್ಲಿ. ನೀವು ಸ್ಪಂದನ ವಾಹಿನಿಗೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಏನು ನಿಮ್ಮ ವಿಡಿಯೋಸ್ಗಳನ್ನು ಬಿಡ್ತಾ ಇರಿ, ನಿಮ್ಮ ಡಿಸ್ಕಷನ್ಸ್ ಗಳನ್ನು ಬಿಡ್ತಾ ಇರಿ. ಅಷ್ಟೇ ಅಲ್ಲದೆ ನಿಮ್ಗೆ ಇನ್ನಷ್ಟು ಅಭಿಮಾನಿಗಳು ಬರಲಿ ಅಂತ ನಾವು ಸ್ಪಂದನ ವಾಹಿನಿಯ ಪರವಾಗಿ ಹಾರೈಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಮೇಡಮ್. ನನ್ನ ಕಡೆಯಿಂದ ಸ್ಪಂದನ ವಾಹಿನಿಯ ಎಲ್ಲ ಸದಸ್ಯರಿಗೆ ನನ್ನ ಮಂದಾಳದ ಧನ್ಯವಾದಗಳು. ಯಾಕೆಂತಂದರೆ ನನಗೆ ತುಂಬ ಖುಷಿ ಆಯಿತು ಮೇಡಮ್, ನೀವು ಕಾಲ್ ಮಾಡುವಾಗ ನನಗೆ ತುಂಬ ಖುಷಿ ಆಯಿತು. ನೀವಾಗಿ ಕಾಲ್ ಮಾಡಿ ನನ್ನನ್ನು ಕರೆದಿದ್ರಲ್ಲ, ನನ್ನ ಪ್ರತಿಭೆಯನ್ನು ಹಾಗಾದರೆ ನೀವು ಗುರುತಿಸಿದ್ರಿ ಅಂತ ನನಗೆ ಗೊತ್ತಾಯಿತು. ಅಂದರೆ ನಾನು ಎನಿಸಿದ್ದೆ ಏನು ಅಂದರೆ ಮೇಡಮ್, ವಾಯ್ಸ್ ಆಫ್ ಆರಾಧನಾ ಪೇಜಿನವರು ಮಾತ್ರ ನನ್ನ ವಿಡಿಯೋ ನೋಡ್ತಿದ್ದಾರೆ. ಖಂಡಿತ ತುಂಬ ಜನ, ನನಗಂತೂ ಗೊತ್ತೇ ಇಲ್ಲ ಯಾರು ಎಷ್ಟು ಜನ ಅದೊಂದು ವಿಡಿಯೋಗಳನ್ನು ನೋಡ್ತಾರೆ. ಅಷ್ಟೊಂದು ಮೈಂಡ್ಗೆ ನಾನು ತಗೊಂಡಿಲ್ಲ, ಆದರೆ ತುಂಬ ಜನ ಅಂತೂ ನೋಡ್ತಾ ಇದ್ದಾರಂತ ಮೇಡಮ್ ಹೇಳ್ತಾ ಇದ್ದಾರೆ. ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ, ಪದ್ಮಶ್ರೀ ಮೇಡಮ್. ಹಾಗೆ ನನ್ನ ಹಸ್ಬೆಂಡು ಸಹ ಸಪೋರ್ಟ್ ಮಾಡ್ತಾರೆ. ನಿಮ್ಮೆಲ್ಲರ ಸಪೋರ್ಟ್ನಿಂದಲೇ ನಾನು ತುಂಬ ಈ ರೀತಿ ಒಳ್ಳೆಯ ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಒಂದು ಸಾಧ್ಯ ಆಯಿತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡ್ತಾ ಇರುವಂತಹ ವಾಯ್ಸ್ ಆಫ್ ಆರಾಧನಾ ಎನ್ನುವ ಫೇಸ್ಬುಕ್ ಪೇಜ್ನಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಪ್ರತಿಭೆ, ತನ್ನ ಡ್ಯಾನ್ಸ್ ಅಭಿನಯ ಅಷ್ಟೇ ಅಲ್ಲದೆ ಯಕ್ಷಗಾನದ ತುಣುಕುಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳಿಗೆ ಬಿಡ್ತಾ ಇರುವಂತಹ ಒಬ್ಬ ಸೋಷಿಯಲ್ ಸ್ಟಾರ್ ಅಂತಲೇ ಹೇಳ್ಬೋದು. ಶೈಲಜಾ ಕಾರ್ಕಳ ಅವರು ಇದ್ರು ನಮ್ಮ ಜೊತೆ. ಇವರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದೇ ರೀತಿ ಪ್ರತಿ ವಾರ ಒಬ್ಬ ಹೊಸ ಪ್ರತಿಭೆಗಳನ್ನು ನಾವು ಅನಾವರಣಗೊಳಿಸ್ತಾ ಇರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.